ಆ ನನ್ನೂರು ಹಾಗಿತ್ತು, ಆದ್ರೆ ಈಗ ಹೀಗಾಗಿದೆ. ತನ್ನೂರಿನ ನೆನಪಿನ ಮಾಲೆಗಳನ್ನ ಪುಸ್ತಕ ರೂಪದಲ್ಲಿ ಓರಣ ಮಾಡಿ ಕಟ್ಟಿದ್ದರು ಹಿರಿಯ ಸಾಹಿತಿ ಚಂದ್ರಕಲಾ ನಂದವರ. ವಾರ್ತಾ ಭಾರತಿ ಪತ್ರಿಕೆಯಲ್ಲಿ ಅಂಕಣ ಬರಹವಾಗಿ ಬರುತ್ತಿದ್ದ ತಮ್ಮ ಲೇಖನಗಳನ್ನ ಅವರು ಪುಸ್ತಕ ರೂಪದಲ್ಲಿ ಹೊರತಂದರು. ಅದರ ಬಿಡುಗಡೆ ಸಮಾರಂಭ ನಗರದಲ್ಲಿ ನಡೆಯಿತು. ತಾನು ಬೆಳೆದ ಊರಿನ ಪರಿಚಯವನ್ನ ಪುಸ್ತಕ ರೂಪದಲ್ಲಿ ಹೊರತಂದಿದ್ದಾರೆ ಹಿರಿಯ ಸಾಹಿತಿ ಚಂದ್ರಕಲಾ ನಂದಾವರ. ತಾನು ಬೆಳೆದ ಪರಿಸರದ ಬೆಳವಣಿಗೆಗಳನ್ನ ಆಧಾರವಾಗಿಟ್ಟುಕೊಂಡು ಅವರು ಬರೆದ ಪುಸ್ತಕವೇ ನನ್ನೂರು ನನ್ನ ಜನ. ಇದರ ಬಿಡುಗಡೆ ಸಮಾರಂಭವು ನಗರದ ಹಂಪನಕಟ್ಟೆ ವಿಶ್ವವಿದ್ಯಾನಿಲಯ ಕಾಲೇಜಿನ ಶಿವರಾಮ್ ಕಾರಂತ ಸಭಾಭವನದಲ್ಲಿ ನಡೆಯಿತು. ಇನ್ನು ವಾರ್ತಾ ಭಾರತೀಯ ದೈನಿಕ ಪ್ರಧಾನ ಸಂಪಾದಕರಾದ ಅಬ್ದುಲ್ ಸಲಾಂ ಪುತ್ತಿಗೆ ಅವರು ಬಿಡುಗಡೆಗೊಳಿಸಿದರು. ಈ ವೇಳೆ ಮಾತನಾಡಿದ ಅವರು, ನನ್ನ ಅನುಭವ ಇನ್ನೊಬ್ಬರಿಗೆ ಇಷ್ಟವಾಗದೇ ಇರಬಹುದು, ಆದರೆ ನಮ್ಮ ಅನುಭವಗಳು ಇನ್ನೊಬ್ಬರಿಗೆ ಮಾರ್ಗದರ್ಶಕವಾಗಿರಬೇಕು. ಇಂತಹ ಅನುಭವಗಳ ಒಟ್ಟು ರೂಪವೇ ಈ ಪುಸ್ತಕ. ಇಲ್ಲಿಯ ಕಥೆಗಳಲ್ಲಿ ಕೇವಲ ಮನುಷ್ಯ ಮಾತ್ರವಲ್ಲ, ಪ್ರಾಣಿ ಪಕ್ಷಿಗಳು ಇವೆ. ಮನುಷ್ಯ ಸಂಬಂಧಗಳು ಬೆಸುಗೆಯಾಗಿ ಈ ಪುಸ್ತಕ ಮೂಡಿ ಬಂದಿದೆ ಎಂದರು. ಆತ್ಮಕಥೆ, ಈ ಸಾಮಾನ್ಯವಾಗಿ ಆತ್ಮಕಥೆಗಳ ಸಮಸ್ಯೆ ಅಂತ ಹೇಳಿದ್ರೆ, ಆತ್ಮಕಥೆಗಳನ್ನು ಬಹಳಷ್ಟು ಮಂದಿ ಪುಸ್ತಕರು ಬರೆದಿದ್ದಾರೆ. ಈ ಆತ್ಮಕಥೆಗಳ ಲಿಮಿಟೇಷನ್ ಅಂತ ಹೇಳಿದ್ರೆ, ನನಗೆ ನನ್ನ ಜೀವನ ಅನುಭವ ತುಂಬ ಮುಖ್ಯ, ಪ್ರತಿಯೊಂದು ಅನುಭವ ಕೂಡ. ಆದರೆ ನನ್ನ ಅನುಭವ ಇನ್ನೊಬ್ಬರಿಗೆ ಮುಖ್ಯ ಆಗಿರಬೇಕಾಗಿಲ್ಲ. ಆದ್ದರಿಂದಲೇ ಹೆಚ್ಚು ಸೆನ್ಸಿಟಿವ್ ಆಗಿರುವವರು ಅವರು ತಮ್ಮ ಅನುಭವಗಳನ್ನು ಸಮಾಜದ ಜೊತೆ ಹಂಚಿಕೊಳ್ಳಲಿಕ್ಕೆ ಹಿಂಜರಿತಾರೆ. ಇದೇ ವೇಳೆ ಸಂದೇಶ ಪ್ರತಿಷ್ಠಾನದ ಮಾಜಿ ನಿರ್ದೇಶಕರಾದ ರೆವರೆಂಡ್ ಫಾದರ್ ಹೆನ್ರಿ ಡಿಸೋಜಾ ಅವರು ಮಾತನಾಡಿ, ಈ ಪುಸ್ತಕ ಓದುತ್ತಿದ್ದಂತೆ ನನ್ನೂರು ಮುಂದೆ ಬಂದಂತೆ ಅನುಭವವಾಗುತ್ತಾ. ಇತ್ತೀಚಿನ ದಿನಗಳಲ್ಲಿ ಸಹಿಷ್ಣುತೆಯ ಭಾವದ ಕೊರತೆ ಕಾಡುತ್ತಿದೆ. ಐಚ್ಛಿಕ ಅಂಗಾಂಗಗಳನ್ನು ಧನಾತ್ಮಕ ಕ್ರಿಯೆಗಳಲ್ಲಿ ತೊಡಗಿಸಿಕೊಂಡಾಗ ಮಾತ್ರ ಈ ವ್ಯವಸ್ಥೆಯಿಂದ ಹೊರಬರಲು ಸಾಧ್ಯ ಎಂದು ಹೇಳಿದ್ರು. ನಮ್ಮಲ್ಲಿ ಹೇಗೆ ಸಹನೆ ಸಹಿಷ್ಣುತೆ ಹೆಚ್ಚಿಸಬೇಕು ಅಂತ, ನಾವು ಸಹಕಾರದಿಂದ ಬಾಳಬೇಕು ಅಂತ, ಅದಕ್ಕೆ ಒಂದು ನಾಂದಿಯಾಗಿ ನಮ್ಮ ಚಂದ್ರಕಲಾ ನಂದವರವರು ಉತ್ತಮವಾದ ಕೃತಿಯನ್ನು ಬರೆದಿದ್ದಾರೆ. ಇದನ್ನು ಬರೀ ಪುಸ್ತಕದಲ್ಲಿ ಹೇಳೋರಲ್ಲ, ನಮ್ಮಲ್ಲಿ ಪ್ರತಿಯೊಬ್ಬರಿಗೂ ಕೂಡ ಅಳವಡಿಸಲು ನಾವು ನೋಡಬೇಕು. ಇನ್ನು ಸಾಹಿತಿ ಚಂದ್ರಕಲಾ ನಂದಾವರ ಅವರು ಗಣ್ಯರಿಗೆ ಸ್ವಾಗತ ಕೋರುತ್ತಾ ಪ್ರಾಸ್ತಾವಿಕ ಮಾತುಗಳನ್ನಾಡಿದ್ರು. ಬರವಣಿಗೆ ಎನ್ನುವುದು ಬೇಕು ಎನ್ನುವುದು ಒಂದು, ಎರಡನೇದಾಗಿ ಅದಕ್ಕಿಂತ ಹೆಚ್ಚಿನ ಒಂದು ಸಂದರ್ಭ ಅಂದರೆ, ನಿವೃತ್ತಿ ಆಗುವ ಮೊದಲಿನಿಂದಲೇ ನನ್ನ ಮನಸ್ಸಿನೊಳಗೆ ಕಾಡ್ತಾ ಇದ್ದಂತಹ ಪ್ರಶ್ನೆ, ಯಾಕೆ ನಮ್ಮ ಸಮಾಜ ಹೀಗಾಗುತ್ತಾ ಇದೆ, ಯಾಕೆ ಅನೇಕ ದುರ್ಘಟನೆಗಳು ದುರಂತಗಳು ಕಾಣ್ತಾ ಇವೆ, ಯಾಕೆ ಎಳೆಯ ಪೀಳಿಗೆಯಲ್ಲಿ ಇಂಥ ಒಂದು ಆತ್ಮಹತ್ಯೆ ಮಾಡುವಂಥ ಸಂದರ್ಭಗಳು ಅಥವಾ ಸಮಾಜದಲ್ಲಿ ಅತ್ಯಾಚಾರಗಳು ಯಾಕೆ ನಡೀತಾ ಇವೆ, ಯಾಕೆ ಗೊಂಬೆ ಗಲಭೆಗಳು ನಡೀತಾ ಇವೆ. ಈ ವೇಳೆ ನಿವೃತ್ತ ಪ್ರಾಂಶುಪಾಲೆ ಬಿ ಶಶಿಲೇಖಾ, ಬಡ ಎರ್ಮಾಳು ಸರ್ಕಾರಿ ಪದವಿ ಪೂರ್ವ ಕಾಲೇಜಿನ ಪ್ರಾಂಶುಪಾಲರಾದ ಜ್ಯೋತಿ ಚೆಳ್ಯಾರ್ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು. ನಾಗೇಶ್ ಕಾಬೂರು, ವಿ4 ನ್ಯೂಸ್ 24/7 ಮಂಗಳೂರು.